ಒಂದೇ ಮಾತರಂ. ಎಲ್ಲಿಗೆ ಹೋಗ್ತಿರೋದತ್ತಿಗೆ ಹೇಳಿ? ಸ್ಟೇಟ್ ಬ್ಯಾಂಕಿಗೆ. ಸ್ಟೇಟ್ ಬ್ಯಾಂಕಿಗೆ ಮೀನ್ ತರೋದಕ್ಕೆ. ಎಂತ ಕಾರ್ಯವಾಸಿ ಕಾರ್ಯವಾಸಿ ಕತ್ತಕಾಲ ಅದೇನಾ? ಅಮ್ಮ ಅಲ್ಲಿ ಸಣ್ಣ ಮಗು ಕೂತದ್ದು, ಅಲ್ಲಿ ಮಗು ಇಲ್ಲಿ ಕೋಣ. ಎಂತ ನಗಡು? ಶಿಲ್ಪ ಯಾರು ಹೇಳು? ನಿಮಗೆ ತಲೆ ಇಲ್ಲ, ರೌಂಡ್ ಹೊಡ್ಕೊಂಡ್ ಬಂದಿದ್ ನೀವು. ಅಲ್ಲಿ ಸುಮಾರು ಗ್ಯಾಪ್ ಇತ್ತು. ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ವ್ಲಾಗ್ಸ್. ಕರಾವಳಿ ವ್ಲಾಗ್ಸ್. ಸೊ ನಾವಿವತ್ತು ಸಂಡೇ ಫಾರ್ ದ ಫಸ್ಟ್ ಟೈಮ್ ಹೊರಗೆ ಹೋಗ್ತಾ ಇದೀವಿ. ಅಂದ್ರೆ ಇಷ್ಟು ದಿನ ಲಾಗ್ ಅಲ್ಲಿ ಮನೆಯಲ್ಲೇ ಇದ್ವಿ. ಅಂದ್ರೆ ಸಂಡೇ ಅವತ್ತು ಹೊರಗೆ ಹೋಗಿಲ್ಲ ತಿರ್ಗಕ್ಕೆಲ್ಲ. ಹಾಗೆ ಒಬ್ನಿಗೆ ಕೋಪದಲ್ಲಿ ಕೂತಿದ್ದಾನೆ. ಅವನ್ನ ಕರ್ಕೊಂಡು ಹೋಗ್ತಾ ಇಲ್ಲ ನಾವು. ಯಾಕೆ ಅಂದ್ರೆ ಅವನು ಅವ್ರ ದಡಮನ್ ಮನೆಗೆ ಹೋಗ್ತಾನೆ, ಅದಕ್ಕೆ. ನೀನೆಲ್ಲ ಹೇಳಿದ್ದು ಹೋಗ್ತೀನಿ ಅಂತ. ಸಂಡೇ ನಾವ್ ಇವತ್ತು ತಿರ್ಗಕ್ ಹೋಗ್ತಿದೀವಿ. ನಾನೊಬ್ಬ ಡ್ರೈವರ್. ಹಾ, ಅವ್ನು ಡ್ರೈವರ್, ನಾ ಡ್ರೈವರ್. ಒಂದೇ ಮಾತರಂ. ಹಿಂದಿನವ್ರು ಬಂದ್ರು. ಹಿಂದಿ ವಾರ್ತೆಗಳು. ನನ್ನ ಬೆಟ್ಟನ್ನೆಲ್ಲ ಮಗಡಿ ಕೊಟ್ಟಿದ್ದಾರೆ. ಚಿನ್ನೊಂದು ಈಗ ತುಳು ವಾರ್ತೆ. ಈಗ ತುಳು ವಾರ್ತೆ. ನಾವು ಎಲ್ಲಾ ಲ್ಯಾಂಗ್ವೇಜ್ ಅನ್ನು ಪ್ರೀತಿಸ್ತೀವಿ. ಬರೋದೊಂದು ಇಲ್ಲ. ಎಲ್ಲಿಗೆ ಹೋಗ್ತಿರೋದತ್ತಿಗೆ ಹೇಳಿ? ಸ್ಟೇಟ್ ಬ್ಯಾಂಕಿಗೆ. ಸ್ಟೇಟ್ ಬ್ಯಾಂಕಿಗೆ ಮೀನ್ ತರೋದಕ್ಕೆ. ಮೀನ್ ತರಲಿಕ್ಕೆ. ಸ್ಟೇಟ್ ಬ್ಯಾಂಕ್ ಎಲ್ಲಿ? ಇದೇ ಸ್ಟೇಟ್ ಬ್ಯಾಂಕ್. ಸೊ ನಾವಿವತ್ತು ಸ್ಟೇಟ್ ಬ್ಯಾಂಕಿಗೆ ಹೋಗ್ತಿದೀವಿ. ಏನಕ್ಕೆ? ಮೀನ್ ತರ್ಲಿಕ್ಕೆ. ಇಡೀ ಪ್ರಪಂಚದಲ್ಲಿ ಓಪನ್ ಇರುವಂತ ಒಂದೇ ಒಂದು ಸ್ಟೇಟ್ ಬ್ಯಾಂಕ್ ನಮ್ಮ ಮಂಗಳೂರಲ್ಲಿ. ಯಾವುದು? ಕುಡ್ಲಾ ಸ್ಟೇಟ್ ಬ್ಯಾಂಕ್. ಅದು ಬಸ್ ಸ್ಟ್ಯಾಂಡ್ ಸ್ಟೇಟ್ ಬ್ಯಾಂಕ್ ಅಂತ ಹೆಸರು. ಅದೊಂದೇ ಓಪನ್ ಇದೆ, ಮತ್ತೆ ಎಲ್ಲೂ ಓಪನ್ ಇರಲಿಲ್ಲ. ಅಲ್ಲಿ ಮೀನ್ ಸಿಗ್ತದೆ ಸ್ಪೆಷಲ್ ಆಗಿ. ಅದು RBI ಹೊಸ ಸ್ಕೀಮ್. ಮೀನ್ ಮಾರಾಟ. ಸ್ಟೇಟ್ ಬ್ಯಾಂಕ್ ಬನ್ನಿ. ಯಾವಾಗ ಹೊರಡಕ್ ಸ್ಟಾರ್ಟ್ ಮಾಡಿದೀವಿ? ಇನ್ನೂ ಹೊರಟಾಗಿಲ್ಲ. ಇಲ್ಲಿದೆ ನೀರಿಲ್ಲಿದೆ. ಇನ್ನೂ ಹೊರಟಾಗಿಲ್ಲ. ಇವಾಗ ಬಂದ್ ಕಾರಲ್ಲಿ ಕೂತ್ವಿ. ಹೊರಟ್ವಿ ಈಗ. ಹೊರಟು ನಿಂತದ್ದು ನಾನು, ಚಿನ್ನು ಮತ್ತೆ ಆದಿತ್ಯ, 3 ಜನ. ಕಾಣಿ ಬಂದಿದ್ದು ಕೂತಿದ್ದು ನಾನು. ಈಗ 3 ಜನ ಎಕ್ಸ್ಟ್ರಾ ಹೊರಟದ್ದು. ತಂದೆ ಮತ್ತೆ ಇಬ್ರು ಮಕ್ಕಳು. ಇದು 2 ವಾರ ಆಯ್ತಾ ಬಂತು. ಪ್ಲಾನ್ ಮಾಡುದು ಬಿಡುದು ಇವತ್ತು ನಾನು ಹೊರಡ್ಲಿಕ್ಕೆ ಹೋಗಿ ಆಗಿದಿಲ್ಲ, ನೀವು ಇವತ್ತಿಲ್ಲ ನೋಡಿ. ಇಲ್ಲ, ಯಾವಾಗ್ಲೂ ಅವರೇ ನನ್ನನ್ನು ಎಂತ ಬ್ಲಾಕ್ ಮೇಲ್ ಮಾಡಿ ನಿಲ್ಲಿಸಿ, ಮೈಂಡ್ ವಾಶ್ ಮಾಡಿ ಸಾರಿ ಬ್ಲಾಕ್ ಮೇಲ್ ಅಲ್ಲ, ಮೈಂಡ್ ವಾಶ್ ಮಾಡಿ ನಿಲ್ಲಿಸ್ತಾ ಇದ್ರು. ಇನ್ನು ಇವತ್ತು ಮಾಡಿದ್ರು, ಎಂತಕ್ಕೆ ಸುಮ್ನೆ ಬಿಸಿಲಿಗೆ ಹೋಗ್ತೀಯಾ ಹಾಗೆ ಹೀಗೆ ಅಂತ. ಮೈಂಡ್ ವಾಶ್ ಮಾಡಿ ಅವನ್ನ ಮಣ್ಣು ಅವ್ರ ಹಾಗೆ ಅಲ್ಲ, ಪಾಪ ಬಿಸಿಲಿಗೆ ಹೋಗ್ಬೇಕಲ್ಲ ಅಂತ ಬಂದ್ರು. ಆಯ್ತಾ? ಹೌದು ಹೇಳಕ್ಕೆಲ್ಲ ಹೇಳಿ ಈಗ ಬೇರೆದೆ. ಏನ್ ಬೇಕಾದಾಗ್ಲಿ ನಮ್ಗೆ ಒಳ್ಳೆ ಹೆಸರು ಬರ್ಬೇಕಷ್ಟೇ. ನೋಡಿ ಎಂತ ಕಾರ್ಯವಾಸಿ ಕತ್ತಕಾಲ ಅದೇನಾ? ಕಾರ್ಯವಾಸಿ ಈ ಕತ್ತಗಳ ಕಾಲ ಹಿಡಿಬೇಕು ಅಂತ. ನನ್ನ ಮಗನೇನೆ ಎದೆ ಹೊರಟದ್ದು ಅಲ್ಲನಾ? ಅವನು ಅಕ್ಕನ ಮನೆಗೆ ಹೋಗುದು ಅಂತ ಹೊರಟದ್ದು. ಈಗ ನಾವು 3 ಜನ ಹೊರಟ್ಲಿಗೆ ಹೋದದ್ದು, ಎಲ್ರು ಹೊರಟಾಗೆ ಆಯ್ತು. ಅವನಿಗೆ ಅದೇ ಪಾಪ ನೋಡಿ. ಆಕ್ಚುಲಿ
ನನಗೆ ಸ್ವಲ್ಪ ಹುಷಾರಿಲ್ಲ. ಇವರೊಂದು ಇದ್ದಾರಲ್ಲ ಮನೆಯವರು ಎಲ್ಲರೂ ಎಂತ ಹೇಳ್ತಾರೆ ಗೊತ್ತಾ, ಹುಷಾರಿಲ್ಲ ನೀವು ಮಲ್ಕೊಳ್ಳಿ, ರೆಸ್ಟ್ ಮಾಡಿ. ರೆಸ್ಟ್ ಮಾಡಿ. ನಮ್ಮನೆಲ್ಲ ನಮ್ಮನೇಲಿ ಆ ರೀತಿ ಇಲ್ವೇ? ಬನ್ನಿ ಹೋಗುವ ಅಂತ. ಎಂತ ಯಾವಾಗ್ಲೂ ಮನೇಲಿ ಇರ್ಬಾರ್ದು, ತಿರುಗ್ಬೇಕು. ಎಂತಾದ್ರೂ ಉಂಟು ಹೇಳ್ಲಿಕ್ಕೆ? ನಾನ್ ನಿಜವಾಗ್ಲೂ ಹೇಳ್ತೀನಿ, ನಾನ್ ರೆಸ್ಟ್ ಮಾಡಿ ಅಂತ ಹೇಳಿದ್ದೆ. ಹೇಳಿದ್ನಿಲ್ವಾ ಅಷ್ಟೇ ಹೇಳಿ. ಸ್ವಲ್ಪ ಹೇಳಿಲ್ಲ ಸ್ವಲ್ಪ ಹೇಳಿಲ್ಲ. ಅದಕ್ಕೆಲ್ಲ ಏನ್ ಮಾಡುವಾಗಿಲ್ಲ. ಸ್ವಲ್ಪ ಅದು ಹೇಳಿ. ಅವರವರಿಗೆ ಬಿಟ್ಟದ್ದು, ವಿವೇಚನೆಗೆ ಬಿಟ್ಟಿದ್ದು. ಅವರವರ ವಿವೇಚನೆಗೆ ಬಿಟ್ಟದ್ದು. ಮತ್ತೆ ಇನ್ನು ಸ್ಟೇಟ್ ಬ್ಯಾಂಕಿಗೆ ಹೋಗಿ ಮೀನ್ ತಗೊಂಡು ವಿಡಿಯೋ ಮಾಡ್ತೀವಿ. ಮತ್ತೆ ಊಟ ಆಯ್ತಾ? ಅವಳಿನ್ನು ಸ್ಟೇಟ್ ಬ್ಯಾಂಕ್ಗೆ ಹೋಗಿ ಮೀನ್ ತಗೊಂಡು ಅಲ್ಲಿ ಅಡಿಗೆ ಮಾಡಿ ಕೊಡುದು ನಮ್ಗೆ. ನಾವು ಎಂತ ಮೀನನ್ನು ಕಣ್ಣಲ್ಲಿ ನೋಡದಾಗೆ ಆಗ್ತಾ ಉಂಟು. ಅಲ್ಲ, ಮೀನನ್ನು ಕಣ್ಣಲ್ಲಿ ನೋಡೋದಕ್ಕೂ ಸ್ಟೇಟ್ ಬ್ಯಾಂಕಿಗೆ ಹೋಗಿ ಮೀನ್ ತರೋದು ಡಿಫ್ರೆನ್ಸ್ ಉಂಟು. ನಾವು ಸ್ಟೇಟ್ ಬ್ಯಾಂಕ್ಗೆ ಮೀನ್ ತರ್ಲಿಕ್ಕೆ ಅಲ್ಲ ಹೋಗುದು. ನಾನು ಯಾಕಾದ್ರೂ ಸ್ಟೇಟ್ ಬ್ಯಾಂಕ್ಗೆ ಹೋಗುದು ಅಂತ ಹೇಳಿದ್ನ, ಅದನ್ನ ಇಟ್ಕೊಂಡು ಹೇಳಿದ್ದಾರೆ. ನಾನ್ ಕುಡ್ಲಾ ಪೀಪಲ್ಸ್ ಏನ್ ಅನ್ಕೊಂಬೇಡ. ಶ ಇವ್ರು ಯಾಕೆ ಸ್ಟೇಟ್ ಬ್ಯಾಂಕಿಗೆ ಹೋಗಿ ಮೀನ್ ತರ್ತಾರೆ ಅಂತ. ನಾವು ದಕ್ಕೆಗೆ ಬೆಳಿಗ್ಗೆ ಬೇಗ ಹೊರಟು ದಕ್ಕೆಯಲ್ಲಿ ಹೋಗಿ ಮೀನ್ ತರಬೇಕು. ಪೆಟ್ರೋಲ್ ಪಂಪ್ ನಮ್ದಿದು ಎಲ್ಲಿ ಹೊರಟ್ರಿ ಇಲ್ಲಿಗೆ ಒಂದು ವಿಸಿಟ್ ಕೊಟ್ಟು ಹೋಗ್ಲೇಬೇಕು. ಅಲ್ಲಿಗೆ ವಿಸಿಟ್ ಕೊಡೋದಿದ್ರೆ ಎಲ್ಲಿ ಹೋಗುದು, ಗಾಡಿಯಲ್ಲಿ ನಿಲ್ಸಿ ಹೋಗ್ಬೇಕಷ್ಟೇ. ಎಲ್ಲಿ ಆಟ? ಆಟ 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 ಆಟ. ಹಾಯ್, ನಮ್ಮ ದೂರ ಸ್ಟೇಟ್ ಬ್ಯಾಂಕ್ ಬಂದ್ರೆ ಅವಳು ಅಲ್ಲಿಗೆ ಮಾತ್ರ ನಿಲ್ಲಿಸಿದ್ಲು. ಈಗ ಬಂದ್ವಿ ಮಾಲ್ಗೆ. ಪಾರ್ಕಿಂಗ್ ಆಯ್ತು. ಇನ್ನು ಮಾಲ್ಗೆ ಮೇಲೆ ಫಾರಂ ಮಾಲಲ್ಲಿ ಫಾರಂ ಮಾಲಿಗೆ ಬಂದಿದ್ದು. ಅಂತದೋ ಒಂದು ಮಾಲ್ ಹೆಸರು ಚೇಂಜ್ ಆಗಿದೆಯಾ? ಸದ್ವಿನ್, ನೀನು ಅಲ್ಲಿ ಮಾರಬೇಲಲ್ಲಿ ಇಳಿಬೇಕಿದ್ದ, ನಿಲ್ಲ ಏನಕ್ಕಿದೀಯಾ? ಅಮ್ಮ ಸ್ಟುಡಿಯೋಗೆ ಹೋಗುವಂತ ಹೊರಟದು. ಇವರು ನನಗೆ ಹಸಿವು ಆಗ್ತಾ ಉಂಟು. ನನಗೆ ಇಲ್ಲಿ ಬಂದಾಗ ಜೋರು ಹಸಿವು ಆಗುದು. ನಮ್ಮನೆಯವರು ಅದಕ್ಕೆ ಅದು ಬಂದಾಗ ಇಲ್ಲಿಗೆ ಬಂದಾಗ ಅಂತಲ್ಲ, ನಾವು ಕಾರ್ ಹತ್ತಿದ ತಕ್ಷಣ ನನ್ಗೆ ಹಸು ಆಗ್ತದೆ. ಅದು ಏನ್ ಮಾಡುವಾಗಿಲ್ಲ, ಅದು ಆಗಿಂದ ಬಂದಂತ ರೂಢಿ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ಇವಾಗ ತಿನ್ನಕ್ಕೆ ಏನಾದ್ರು ಸಿಗುದಂತ ಹುಡುಕ್ಬೇಕು. ಅದ ಎಲ್ಲ ಕಡೆ ತಿನ್ನಕ್ಕೆ ಇರೋದಿಲ್ಲಿ. ಕೆಳಗಿತ್ತು, ಇವ್ರು ಬಂದ್ರು ಸೀದಾ. ಅಲ್ಲ ನಾನಲ್ಲ, ಅಣ್ಣ. ನೋಡೋಣ ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಬಂದಿದೆ. ಯಾರಿಗೆ? ನನ್ನ ಗಂಡನಿಗೆ. ಗಂಡಂಗೆ ಗಿಫ್ಟ್ ಕೊಡೋದು ಹೆಂಡತಿ. ಎಂತಕ್ಕಿದು ಗಿಫ್ಟ್? ಮ್ಯಾರೇಜ್. 13,000 ಡಿಸ್ಕೌಂಟ್ ಅಂದ್ರೆ 12,000. ವಾಚ್ ತಗೊಂಡ್ವಿ. ಯಾರಿಗೆ ಅಂದ್ರೆ ಅಣ್ಣಂಗೆ. ಮತ್ತೆ ಒಂದು ಬ್ಯಾಗ್ ತಗೊಂಡ್ವಿ. ನಮ್ದು ಏನಾಗ್ತಿದೆ ಅಂದ್ರೆ ಗ್ರೂಪಲ್ಲಿ ಫ್ಯಾಮಿಲಿ ಟ್ರಿಪ್ಪಿಗೆ ಅಂತ ಪ್ಲಾನ್ ಆಗ್ತಾ ಉಂಟು. ಅದು ಈ ಜನ್ಮಕ್ಕೆ ನಡೆಯಲ್ಲ, ಇವ್ರು ಈ ಜನ್ಮಕ್ಕೆ ಬಿಡಲ್ಲ. ಅದನ್ನ ಅವ್ರಿಗೆ ವಾಚ್ ಬೇಕಂತೆ ನೋಡಿ. ಅವನಿಗೊಂದು ಬ್ಯಾಗ್, ಅವ್ರ ಅಪ್ಪಂಗೊಂದು ವಾಚ್. ಅತ್ತಿಗೆದು ಪರ್ಸ್ ಖಾಲಿ. 5,000 ಗುಳುಂಪ. ವಾಚ್ ಎಲ್ಲ ತಗೊಂಡೀಗ ಅವು ಏನಾದ್ರು ತಿನ್ನೋಣ ಅಂತ ಹೋಗ್ತಾ ಇದೀವಿ. ಫುಡ್ ಕಟ್ಟರಿಗೆ ಬಂದಿದ್ದೀವಿ. ನಿಂಗೆ ಎಲ್ಲರಿಗೂ ಉಂಟು. ಪೂರ ಶೇರ್. ವಿಷಯ ಹಸಿವಾಗಿ ಫುಡ್ ಕೊಟ್ಟು ಬಂದಿದ್ದೇವೆ. ಆ್ಯಕ್ಚುಲಿ ನಾನು ತುಂಬ ಇಲ್ಲ ನೋಡಿರಲಿಲ್ಲ. ನೋಡಿ ರಿಮೋಟ್ ಹೊಡಿದ್ದಾರೆ, ರೆಡಿ ಆಗೋದ್ರಲ್ಲಿ ಬೀಪ್ ಆಗುತ್ತಂತೆ. ಅದೆಂತ ಹೇಳು, ಅವ್ರು ಬರುದಿಲ್ಲ ಬೇಡ ವಿಷಯ ಅಂತಂದರೆ ಹೊರಗಡೆ ಫುಡ್ ನಮ್ಮ ಆರೋಗ್ಯಕ್ಕೆ ಹಾಳು. ಆದರೆ ಯಾವತ್ತಾದ್ರೂ ಒಮ್ಮೊಮ್ಮೆ ಅಪರೂಪಕ್ಕೆ ತಿನ್ಬೋದು. ಹಾಗಾಗಿ ನೋಡುವಂತ ಬಂದಿದ್ದೇವೆ. ಸೊ ಎಲ್ಲ ಬಂದಿದ್ದೀವಿ ತಿನ್ನೋದು. ಅವ್ರು ಅಲ್ಲಿಗೆ ಹೋಗ್ತಾರಂತೆ ಚೈನೀಸ್ ಫುಡ್ಗೆ. ನಾವು ಆರ್ಡರ್ ಮಾಡಿದ್ದೀವಿ ಬಾರ್ಬಿಕ್ಯೂ ಕಿಚನ್. ನೋಡಿ ನಾವು ಹೇಳ್ತೀವಿ, ಚೆನ್ನಾಗಿದ್ರೆ ಹೇಳ್ತೀವಿ ಹೆಂಗಿದೆ ಅಂತ. ಬಾರ್ಬಿಕ್ಯೂ ಚಿಕನ್ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ. ಇದು ಬಾರ್ಬಿಕ್ಯೂ ಚಿಕನ್ ಬಂದು
ಗೋಲ್ಡ್ ಫಿಂಚ್ ಹೌದಲ್ಲ ಗೊತ್ತಿಲ್ಲ ನನಗೆ. ಗೋಲ್ಡ್ ಫಿಂಚ್ ಒಂದು ಬಾರ್ಬಿ ಚಿಕನ್ ಅಂತ ಉಂಟು, ಅದು ಬೇರೆ ಏನೋ ಗೊತ್ತಿಲ್ಲ ಮಾತ್ರ. ಸೊ ನಾವು ತಿಂದು ಟೇಸ್ಟ್ ನೋಡಿ ಹೇಳ್ತೀವಿ ಹೆಂಗಿದೆ ಅಂತ. ಓಕೆ, ಇವಳು ದುಡ್ಡು ಕಟ್ಟಿಲ್ಲ ಅಂತಲ್ಲ, ಸುಮ್ಮನೆ ಶೋ ಕೊಡ್ಲಿಕ್ಕೆ ಕೂತಿದ್ದಾಳೆ ನೋಡಿ ಇಲ್ಲಿ. ಅದು ಬಾಯ್ ಅಲ್ಲಿ ಸಣ್ಣ ಮಗು ಕೂತದ್ದು, ಅಲ್ಲಿ ಮಗು ಇಲ್ಲಿ ಕೋಣ. ಎಂತ ತಗೊಳದ? ಅಲ್ಲ ಇದು ಎಂತ ಸೆಂಟ್ ಶಾಪಿಂಗ್. ಚೆನ್ನಾಗುಂಟು. ನನ್ನ ಫೇವ್ರೆಟ್, ನಂಗೆ ಜಾಸ್ತಿ ಇದು ಯೂಸ್ ಮಾಡಿ. ಯಾವುದು ಇದೆ ಅಂದ್ರೆ ಯಾವ್ದು ಅಂತ ನೋಡ್ಬೇಕು. ಈ ಸೈಡ್ ಮಾತ್ರ ಸ್ಯಾಂಡಲ್ ಮತ್ತೆ ಅಗರ್ವುಡ್ ಮಿಕ್ಸ್ ಅಂತದೆ. ಮತ್ತೆ ಇನ್ನೊಂದು ಯಾವುದು? ಇನ್ನೊಂದು ಯಾವುದು? ಆಗ್ಲಿ, ಸಂಜೆ ಒಳಗೆ ಒಳ್ಳೆ ಬಿಸಿನೆಸ್ ಆಗಲಿ. ಅದೇ ಗಿಫ್ಟ್ ಕೊಡ್ತಾ ಇದ್ದಾರೆ ನಮಗೆ. ಚೆನ್ನಾಗಿರೋದು ಕೊಡಿ, ನಾನು ಯೂಸ್ ಮಾಡೋದು. ನನ್ನ ನಿಮ್ಮ ಹೆಸರು? ಸಂಶುದ್ದೀನ್. ಅದೇ ಸಂಶುದ್ದೀನ್ ಅಂತ. ಬನ್ನಿ, ಹಾಗೆ ವಾರಂ ಪಿಜ್ಜಾ ಮಾಲ್ ಬಂದಾಗ ನಮ್ಮ ಇದ್ರ ಹತ್ರ ಯಾವತ್ತು ಸೆಂಟ್ರಲ್ಲಿ ಉಂಟಲ್ಲ, ಸೆಂಟ್ರೋ ಆಪೋಸಿಟ್ ಅಲ್ಲಿ ಉಂಟು. ಇಲ್ಲಿ ಬಂದು ಬೈ ಮಾಡ್ಬೋದು, ಚೆನ್ನಾಗಿದೆ. ನಾವು ಫುಡ್ ರೇಟಿಂಗ್ ಅಂತ ಫುಡ್ ರೇಟಿಂಗ್ ಕ್ಯಾನ್ಸಲ್. ಒಳ್ಳೇದು ಕೊಡ್ಬೇಕು ಅವರಿಗೆ, ನಮಗೂ ಅದೇ ರೀತಿ ಕೊಡುವಾಗ ಒಳ್ಳೆ ನಮ್ದು ಶಾಪಿಂಗ್ ಆಗ್ತಾ ಉಂಟು ಸ್ಪಾರಲ್ಲಿ. ಅದಕ್ಕೆ ಹೇಳಿ ಅಂತ ಹೇಳಿ. ಸೊ ನನಗೆ ಅದ ಇನ್ನೊಂದು ಎಂತದ ಹುಡುಕಿ ಹಿಡ್ಕೊ ಬಂದ ಅಂತ ಗೊತ್ತಿಲ್ಲ. ಹೇಳಿದೆ ಅದರಲ್ಲಿ ಶಿಲ್ಪ ಅಂತ ಬಂತು. ಅದು ಬಿಸ್ನೆಸ್ ನಂಬರ್ ಉಂಟಲ್ಲ, ಅದ್ರಲ್ಲಿ ಶಿಲ್ಪ ಅಂತ ಉಂಟಂತೆ. ಅವನಲ್ಲೇನೋ ತರ್ಲಿಕ್ಕೆ ಹೋಗಿದ್ದಾನೆ, ಬರ್ಲಿ ಈಗ. ಯಾರು ಶಿಲ್ಪ? ಶಿಲ್ಪ ಯಾರಂತ ಕೇಳಲಿಕ್ಕಿದೆ ನಮಗೆ. ಈಗ ಬಿಲ್ಲಿಂಗ್ ಮಾಡಿಸ್ತಿದ್ದೀವಿ, ಆಮೇಲೆ ಬಿಲ್ಲಿಂಗ್ ಆದ್ಮೇಲೆ ಮನೆಗೆ. ಬಿಲ್ಲಿಂಗ್ ಆದ್ಮೇಲೆ ಸಾವನ್ನ ಲೆಕ್ಕದಲ್ಲಿ 300 ರೂಪಾಯಿ ಉಂಟು. ಆಮೇಲೆ ಒಂದು 7 ಗಂಟೆ. ಅಣ್ಣ ಬಂದ ಬಂದು 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 ಅಣ್ಣ ಬಂದ. ಅಣ್ಣ ಬಾ ಇಲ್ಲಿ ಬಾ ಬಾ. ಶಿಲ್ಪ ಯಾರ? ಶಿಲ್ಪ ಯಾರು? ಶಿಲ್ಪ ನಿಮ್ಮ ನಂಬರ್ ಕೊಟ್ಟೆ, 7338233615. ಅದರಲ್ಲಿ ಶಿಲ್ಪ ಅಂತ ಬಂತು. ಹೌದಾ? ಎಂತ ನಗಡುದು? ಎಂತ ನಗದ? ಶಿಲ್ಪ ಯಾರು ಹೇಳು? ಯಾರಿಗೂ ಶಿಲ್ಪ ಯಾರು? ಯಾರಿಗೆ ಶಿಲ್ಪ ಯಾರು ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಈಗ. ನಮ್ಗೀಗ ಅದಕ್ಕೆ ಕ್ಲಾರಿಟಿ. ನಿನ್ನ ಹೆಂಡತಿ ಫುಲ್ಲು. 4 ವರ್ಷ ಆಯ್ತು. ಶಿಲ್ಪ ಯಾರು? ಶಿಲ್ಪ ಯಾರು? ಅದನ್ನು ಇಟ್ಕೊಳ್ಳಿ, ನಂಗೆ ಅದೇನು ಬೇಜಾರಿಲ್ಲ. ಅದು ಶಿಲ್ಪ ಯಾರು ಅಂತ ಬೇಕು. ನೋಡ, ಒಂದು ಇರಲಿ ಸೈಡ್ CBI ಒಂದು ಕೊಡುವ. ಒಂದ್ ರೌಂಡ್ ಹೊಡ್ಕೊಂಡ್ ಬಂದ್ರು ಅವ್ರು. ಆ ಕಡೆಯಿಂದ ಹಂಗೋಗಿ ಹಿಂಗ್ ಬಂದ್ರು, ನಾವ್ ಇಲ್ಲೇ ಬಂದ್ವಿ. ನಿಮಗೆ ತಲೆ ಇಲ್ಲ, ರೌಂಡ್ ಹೊಡ್ಕೊಂಡ್ ಬಂದಿದ್ ನೀವು. ಗಾಡಿ ಅಲ್ವಾ ಇದನ್ನ ಇಟ್ಕೊಂಡು ಅಲ್ಲಿ ಸುಮಾರು ಗ್ಯಾಪ್ ಇತ್ತು. ನಮ್ದಿಗೆಲ್ಲ ಐಟಮ್ನೆಲ್ಲ ಇದಕ್ಕೆ ಹಾಕಿ ಮನೆಗೆ ಹೋಗೋದು. ಯಾವುದಕ್ಕೆ ಹಾಕಿ? ಅದಕ್ಕೆ ಹಾಕಿ ಡಿಕ್ಕಿಗೆ, ಕಾರ್ ಡಿಕ್ಕಿಗೆ ಹಾಕಿ. ಅವಾಗ ತಗೊಂಡಿದ್ದು ಜ್ಯೂಸು ಖಾಲಿ ಆಯ್ತಾ? ನನ್ನ ಕೈದು ತಗೊಳ್ಳಲ್ಲ, ಮಗಳ ಕೈದು ಮಾತ್ರ ತಗೊಳ್ಳು. ಮತ್ತೆ ಮಗ ಇಟ್ಕೋಬೇಕಲ್ಲ. ಆದ್ರೆ ಶಿಲ್ಪ ಯಾರಂತ ಇನ್ನೂ ಗೊತ್ತಾಗಿಲ್ಲ ಆಯ್ತಾ? ನಾನು ಹೇಳಿ ಬಂದೆ, ಸ್ವಲ್ಪ ಹೇಳಿ ಅಂತ. ಸಿಗ್ಲಿ ಬೇಗ ಆದಷ್ಟು ಬೇಗ. ನಂಗೂ ನನ್ನ ಅತ್ತಿಗೂ ಬಟ್ಟೆಗೆ ಹಾಕಿ ಜನ ಸಿಕ್ದಂಗ ಆಗ್ತದೆ. ಅವಳ ಕೈಯೆಲ್ಲ ಹೋಗ್ಸುದು. ಒಟ್ಟು ಜೀವನ ಹಾಳಾಗ್ತಂದ್ರಿಲ್ಲ. ಅದು ಹೇಗೆ ಜೀವನ ಹಾಳಾಗುದು? ಇನ್ನೊಬ್ಳು ಬಂದ್ರೆ ಹೇಗೆ? ನಾವು ಎಲ್ಲ ಶಾಪಿಂಗ್ ಎಲ್ಲ ಮುಗಿಸಿ ಈಗ ವಾಪಸ್ ಹೋಗ್ತಿದೀವಿ ಮನೆಗೆ. ಹೌದಾ? ಹೌದು. ಇಲ್ಲಿ ಊರು ಅವಳು ಹೇಳಿದ ಹಾಗೆ ಇರ್ಲಿಲ್ವಾ, ಅದಕ್ಕೆ ಹಾಗೆ ಕೌಂಟ್ರ್ ಕೊಟ್ಟೆ ಅಷ್ಟೇ. ಆಯ್ತು, ಇಟ್ಕೊಂಡು ಸುಸ್ತಾಯ್ತು. ಮತ್ತೆ ಮತ್ತೆ ಏನಿಲ್ಲ, ಮನೆಗೆ ಹೋಗಿ ಹೋಗೋದು. ಅದೇ ಮಲಗುದೇ ಯೋಚನೆ. ಮನೆ ಹೋಗುವಾಗ
ಗಂಟೆ 5 ಇಲ್ಲೇ ಆಯ್ತು. ಎಲ್ರ ಮುಖ ಎಷ್ಟು ಚೆನ್ನಾಗಿ ಉಂಟು ನೋಡಿ. ನಾನು ಸಹ ಇವತ್ತು ಮ್ಯಾಚಿಂಗ್ ಹಾಕಿದ್ವಿ. ಅದೇ ಇದು ನಮಗೆ ಬರ್ಪಿರಂದೇ ಅರ್ಥ ಅಮ್ಮು ಅಮ್ಮ ಎಂತ ತಗೊಂಡೆ? ಇಂಚಲ್ ತೋಜಿ ಮಗ. ಅಮ್ಮು ಎಂತ ತಗೊಂಡಿಲ್ಲ, ನಾನ್ ಸಹ ಎಂತ ತಗೊಳ್ಳಿಲ್ಲ. ನಾನು ಎಂತ ನಾನು ಸಹ ಎಂತ ತಗೊಳ್ಳಿಲ್ಲ. ಹಾ ವಾಚ್ ಯಾರು ತಗೊಂಡು? ಅದು ಇವಳು ಗಿಫ್ಟ್ ಕೊಟ್ಟಿದ್ದು ನನಗೆ. ಅದು ಈಗ ನಾನು ಕೊಡ್ಲಿಲ್ಲ ಇನ್ನು. ಎಲ್ಲಿಟ್ಟದು ಉಂಟು? ಅದೇ ಎಂತ ಮಾಡಿದ್ರ? ಸದ್ದು ಒಂದ್ ಬ್ಯಾಗ್ ತಗೊಂಡ ಅಷ್ಟೇ. ಆಯ್ತು, ನಮ್ದು ಇವತ್ತು ಬೆಳಿಗ್ಗೆಯಿಂದ 10 ಗಂಟೆ ಅಷ್ಟು, ಈಗ 4 ಗಂಟೆ ಆಯ್ತು. 4 ಗಂಟೆ ಹೌದು ಮತ್ತೆ 4 ಗಂಟೆ ಆಯ್ತು. ಹೌದು ಮಗ. ಇವತ್ತಿನ ನಾವು ನಮ್ಮ ಲಾಗನ್ನು ಇಲ್ಲಿಗೆ ಮುಗಿಸ್ತಿದೀವಿ. ಇವತ್ತಿಂದ ನಮ್ಮ ಲಾಗ್ ಇವತ್ತಿನದ್ದು ಸರಿ ಅಲ್ಲ, ಇವತ್ತಿನದ್ದಲ್ಲ. ಆಯ್ತು, ಮುಗಿಸ್ತಿದೀವಿ. ಓಕೆ, ಟೇಕ್ ಕೇರ್. ರೋಡಲ್ಲಿ ಹೋಗುವಾಗ ಎಂತ ಸಿಕ್ಕಿದ್ರೆ ಹಾಕುವ ಎಂತ ಗೊತ್ತಿಲ್ಲ. ಓಕೆ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟೇಕ್ ಕೇರ್. ರಾಮ್ ರಾಮ್.